ಇನ್ನು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ವಿತರಣೆ ಸಂಬಂಧ ಇಂದು ಸಾರಿಗೆ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ 4 ನಿಗಮಗಳ ವ್ಯವಸ್ಥಾಪಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದು ಮಹಿಳೆಯರಿಗೆ ಇನ್ಮುಂದೆ ಉಚಿತ ಪ್ರಯಾಣ ಭಾಗ್ಯ ಸಿಗುವುದು ಬಹುತೇಕ ಖಚಿತವಾಗಿದೆ. ತಮ್ಮ ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯನ್ನ ಸೋಲಿಸಿ ಈ ಬಾರಿ ವಿಜಯ ಗಳಿಸಿದ್ದು ಇದೀಗ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಗ್ಯಾರಂಟಿ ಯೋಜನೆ ವಿಳಂಬವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಜನತೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳತೊಡಗಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೊನೆಗೂ ರಾಮಲಿಂಗಾರೆಡ್ಡಿ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಸಂಚಾರ ಅಂತ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಿಸಿದಂತೆ ಬಸ್ ಪಾಸ್ ವಿತರಣೆಗೆ ಕ್ರಮ ವಹಿಸಲಾಗುವುದು ಎಂದು ಕೂಡ ಹೇಳಿದ್ದಾರೆ. ಇನ್ನು ಉಚಿತ ಬಸ್ ಪಾಸ್ ವಿಚಾರ ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ. ಒಳ್ಳೆಯದಕ್ಕಾಗಿ ಅದ್ರ ಬಗ್ಗೆ ನೋಡ್ಬೇಕು, ಅವ್ರು ಇಂಪ್ಲಿಮೆಂಟ್ ಆಗಿದ ಮೇಲೆ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ನೋಡಿದ ಮೇಲೆ ಹೇಳಲಿಕ್ಕಾಗುತ್ತೆ. ಅಡ್ವಾಂಟೇಜ್ ಅಂದರೆ ಮನೇಲಿ ಯಾರೋ ಒಬ್ರಿಗಷ್ಟೇ ಈ ಥರ ಸೀನಿಯರ್ ಸಿಟಿಸನ್ಸಿಗೆ ಅಷ್ಟೇ ಕೊಡೋದು ಅನ್ನೋದು ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸಿಗೆ ಬಂದರೆ ಚೆನ್ನಾಗಿರುತ್ತೆ. ಗಂಡು ಮಕ್ಕಳಿಗೆ ಅದೇನು ಬೇಡ ಅನಿಸುತ್ತೆ. ಸುಮ್ಮನೆ ಯಾಕೆ ಹೆಂಗಸರಿಗೆ ಕೊಟ್ಟರೆ ಸಾಕಲ್ವಾ? ಗಂಡು ಮಕ್ಕಳು ಹೇಗಿದ್ರು ಎಲ್ಲೂ ಬಿಟ್ಟರು ಎಲ್ಲೂ ಹೋಗಿ ಬರ್ತಾರೆ. ಹೆಂಗಸರ ಥರ ಅಲ್ಲ, ಅವರಿಗೆ ಒಂದು ಸ್ವಲ್ಪ ಕಷ್ಟ ಇರುತ್ತೆ ಯಾವುದಕ್ಕಾದರೂ. ಹಾಗೆ ಅವರಿಗೆ ಸರಿ ಇದೆ. ಆಮೇಲೆ ಇಂಪ್ಲಿಮೆಂಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೆಗೆಯುತ್ತೆ. ಈಗಷ್ಟೇ ಅಲ್ವ ಅವ್ರು ಬಂದಿರೋದು ಸರ್ಕಾರ, ಈಗಷ್ಟೇ ಅಲ್ವ ಆಗಿರೋದು. ಅರ್ಜೆಂಟ್ ಮಾಡಿದರೆ ಆಗಲ್ಲ, ಒಂದು ಸ್ವಲ್ಪ ಸಮಾಧಾನದಿಂದ ಕೆಲಸ ಮಾಡಲಿ ಅಂತ ಅಷ್ಟೇ. ಗಂಡು ಮಕ್ಳು ಎಲ್ಲಿ ನೋಡಿದ್ರು ಗಾಡಿ, ಸ್ಕೂಟರು, ಕಾರ್ ಅದರಲ್ಲೇ ಓಡಾಡ್ತಾರೆ. ಹೆಣ್ಮಕ್ಳೇ ಅಲ್ವ ಬಸ್ಸಲ್ಲಿ ಓಡಾಡೋದು. ಅಂದರೆ ಒಳ್ಳೆಯದೇ, ಏಕೆಂದರೆ ಯಾವತ್ತು ನೋಡಿದರೂ ಇದು ಜೆಂಟ್ಸನ್ನೇ ಕಾಯಬೇಕು ಒಟ್ಟಿಗೆ ಹೋಗೋಕ್ಕೆ ಅಂತ. ಹಾಗಾಗಿ ಒಳ್ಳೆಯದೇ ಹೆಂಗಸ್ರಿಗೆ ಕೊಟ್ಟಿದ್ದೊಂದು ಲೆಕ್ಕದಲ್ಲಿ. ಗಂಡು ಮಕ್ಕಳಿಗೆ ಅವಕಾಶ ಇಲ್ಲಾಂದರೆ ಅದು ಒಳ್ಳೆಯದು ಅಂತ ಏನೋ ಹೇಳಲ್ಲ, ಆದರೂ ಸ್ವಲ್ಪ ಡಿಸ್ಕೌಂಟ್ ಏನಾದರೂ ಕೊಡಬೇಕಿತ್ತು. ಸ್ಪೇಡ್ ಮನಿ ನಾವು ಟ್ಯಾಕ್ಸ್ ಕಟ್ತೇವೆ ಗೌರ್ಮೆಂಟ್ಗೆ, ಸೊ ಅದನ್ನ ಯುಟಿಲೈಸ್ ಮಾಡಬೇಕಾಗಿರೋದು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡಬೇಕು. ಎಲ್ಲರಿಗೂ ಫ್ರೀ ಕೊಟ್ಟಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರೂ ಎಂಪ್ಲಾಯ್ಮೆಂಟ್ ಕೊಡಬೇಕು, ದುಡ್ದು ಅವ್ರ ಖರ್ಚನ್ನ ಅವ್ರು ಮಾಡ್ಕೋಬೇಕು, ಫ್ರೀ ಅಲ್ಲ. ಉಚಿತ ಅಂದರೆ ಎಲ್ಲರೂ ಓಡಾಡೋದಲ್ರಿ, ಓಡಾಡಿದವ್ರಿಗೆ ಅನುಕೂಲ ಆಗ್ತೈತೆ. ಕೆಲವ್ರು ಗೃಹಿಣಿಯರಿದ್ದವ್ರು ಯಾವಾಗೋ ಒಂದು ಸಲ ಹೊರಗಡೆ ಹೋಗ್ತಾರ್ರಿ, ಅಂಥವ್ರಿಗೆಲ್ಲ ಅನುಕೂಲ ಆಗೋದಿಲ್ಲಲ್ಲ, ಹೋದಾಗಷ್ಟೇ ಅನುಕೂಲ ಆಗ್ತೈತೆ. ಹೆಣ್ಣಸ್ರು ಅಂದ್ರೆ ಅವ್ರು ಎಲ್ಲರಿಗೂ ಯಾವುದೋ ಒಂದು ಕೆಲಸ ಮಾಡ್ಕೊಂತಾರೆ. ಹೆಣ್ಮಕ್ಳು ಜಾಸ್ತಿ ಮಂದಿ ಗೃಹಿಣಿಯರು ಇರ್ತಾರಲ್ರಿ, ಅವ್ರಿಗೆ ಇರೋದಿಲ್ಲಲ್ರಿ, ಅದ್ರ ಸಲುವಾಗಿ ಹೆಣ್ಮಕ್ಳಿಗೆ ಅಷ್ಟೇ ಕೊಟ್ಟಿದ್ದಾರೆ. ಎಂಕ್ಲೆಗೆ ಪಾಡುವೇರು ಪಿರ ಬಕದದ್ದಿ ಉಚಿತ ಟ್ಯಾಕ್ಸ್ ಪೂರ ಎಂಕ್ಲೆಗೆ ಪಾಡುವೇರು ಡಬಲ್ ಪಾಡುವೇರು ನನ್ನ ಮಾತಲ್ಲ ಸರಿ ಕಟ್ಟೋಲು ಅನ್ಪುಜೀರು ತೂತುಂಡು ಹಾಕಲ್ಲ. ಉಚಿತ ಪ್ರಯಾಣ ಎಂಕ್ಲೆ ಗೊತ್ತು. ಉಚಿತ ಪ್ರಯಾಣ ಕೊರಿನೇಡು ಬಕ್ಕ ಎಂಕಲ್ ಬಂದಪ್ಪ ಎಂಕ್ಲೆ ಧೈರ್ಯ ಹೆಜ್ಜಿ ಲಾಸ್ಟ್ ಮುಟ್ಟ ಕೊನೋ ಪೇರು ಬಂದು. ನಾವು KSRTC ಬಸ್ಸಲ್ಲಿ ಬರೋದೇ ಕಡಿಮೆ ಸರ್. ನಾವು ಓನ್ ವೆಹಿಕಲಲ್ಲಿ ಹೋಗ್ತೇವೆ, ಅಪರೂಪಕ್ಕೊಮ್ಮೆ ಹೋಗೋದು. ಉಚಿತ ಅಂತ ಕೊಟ್ಟರೆ ಒಳ್ಳೆಯದು, ಅದನ್ನು ಕಂಟಿನ್ಯೂ ಆದರೆ ಒಳ್ಳೆಯದು. ಅದು ಅರ್ಧದಲ್ಲಿ ನಿಂತರೆ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ಬೋದು ಅಂತೇಳಿ ತಮ್ಮ ಒಂದು ಪಕ್ಷಕ್ಕೋಸ್ಕರ ಆ ರೀತಿ ಮಾಡಬಾರ್ದು. ಆದರೆ ಫ್ರೀ ಮಾಡೋದಕ್ಕಿಂತ ಕಡಿಮೆ ಅಂದರೆ ರಿಯಾಯಿತಿ ಹೀಗೆ ಕಡಿಮೆ ಮಾಡಿದರೆ ಒಳ್ಳೆಯದಿತ್ತು ಅಷ್ಟೇ ನಮ್ಮ ಅನಿಸಿಕೆ. ಅಂದರೆ ಸಾರಿಗೆ ಸಂಸ್ಥೆಯಿಂದ ತುಂಬ ಹಣ ಬರ್ತದೆ, ಇನ್ಕಮ್ ಬರ್ತದೆ. ಆದರೆ ಈಗ ಫ್ರೀ ಮಾಡಿ ಮತ್ತೆ ಏನಾಗ್ಬೋದು ಅಂತ ಹೇಳಿಕ್ಕಾಗೋದಿಲ್ಲ. ಅದಕ್ಕಿಂತ ಸ್ವಲ್ಪ ಟಿಕೆಟಲ್ಲಿ ಕಡಿಮೆ ಮಾಡಿದರೆ ಅದು ಒಳ್ಳೆಯದಿತ್ತು ಮಹಿಳೆಯರಿಗೆ. ಅದೇ ನಮ್ಮ ಟ್ಯಾಕ್ಸ್ನೇ ತೊಗೊಂಡು ನಮಗೆ ಕೊಡ್ತಿರೋದು ಎಂಥ ಬೆನಿಫಿಟ್ ಅನಿಸ್ತಾ ಇಲ್ಲ ಅಷ್ಟೇ. ಫ್ರೀಯಾಗಿ ಕೊಡ್ತೇನೆ ಅಂತಲೇ ಹೇಳಬಾರ್ದಿತ್ತು ಅವರು. ಅದನ್ನು ಹೆಂಗೂ ನಮ್ಮ ಹತ್ರನೇ ಟ್ಯಾಕ್ಸ್ ರೂಪದಲ್ಲಿ ವಾಪಸ್ ತಗೊಳ್ತಾರಲ್ಲ, ಸೊ ಅದರಿಂದ ಬೆನಿಫಿಟ್ಸ್ ಅಂತ ಇಲ್ಲ. ಡೈಲಿ ಅದಕ್ಕೆ ಮತ್ತೆ ಅವ್ರದ್ದು ರೂಲ್ಸ್ ಎಲ್ಲ ಇರ್ತದಲ್ಲ, ಪಾಸ್ ತಗೊಳ್ಳಿ ಹಾಗೆ ಹೀಗೆ ಅಂತೆಲ್ಲ. ಸೊ ಇನ್ನೊಂದು ಸ್ವಲ್ಪ 3-4 ಮಂತ್ ಇರುತ್ತಷ್ಟು. ಅದಾದಮೇಲೆ ಮತ್ತೆ ಬೇರೆ ಏನಾದರೂ ಕೊಡ್ತೇವೆ ಅಂತ ಹೇಳಿ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ. ನಾಳೆಯಿಂದ ಲೇಡೀಸ್ ಬಂದರೆ ಬಸ್ಸೇ ನಿಲ್ಲಿಸ್ಲಿಕ್ಕಿಲ್ವೇನೋ. ಸ್ಟೂಡೆಂಟ್ ಪಾಸ್ ಇರೋರಿಗೆ ಅವಾಗೆಲ್ಲ ಪಾಸ್ ತೋರಿಸ್ತಾರೆ ಅಂತ ನಿಲ್ಲಿಸ್ತಿರ್ಲಿಲ್ಲ. ಹಾಗೆ ಇನ್ನು ಲೇಡೀಸ್ಗೆ ಬಸ್ ನಿಲ್ಲಿಸದೆ ಹಾಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ.